ಬ್ಯಾರಿ ವಾರ್ತೆಗೆ ಮರ್ಹಬಾ. ನಾನು ಅನ್ಸಾರ್ ಇನೋಲಿ. ಸುದ್ದಿ ಉಲ್ಲರಿಪು. ಹವ್ವ ಪೆಟ್ರೋಲ್ ಪಂಪುಲು ಸಿಎನ್ಜಿ ದರ್ಬಾರ್ ಗ್ಯಾಸ್ಲು ಓಡ್ಪಾಟ್ರೆ ವಹದ್ದಕ್ಕೆ ಕೊಸಿಯೇ ಕೊಸಿ. ಟಿಪ್ಪು ಸುಲ್ತಾನ್ ಪೆತ್ತನಾಲೆ ಕೊಸಿ. ಸೋಮೇಶ್ವರ ಆಶ್ರಮത്തിൽ ಬಿರಿಯಾನಿ ರೇಮಣ್ಣ. സർക്കാരത്തെ ബസ് പാക്കേജ് തെരുക്കു വന്നൊരു ടൂറിസ്റ്റ് വാഹനത്തെ ധനിമാർ. പമ്പുകളിൽ തുടങ്ങിയിട്ട് ഫർണിച്ചർ ഷോറൂം കൈ പിടിച്ച് തുടക്കം കൊടുത്താറ് ಖಾದರ್ ಕಾಮತ್. ಜವಾಹರ್ಲಾಲ್ ನೆಹರೂರ ನೆನಪು ಉಳ್ಳಾಲ ಹದ್ರ ಸ್ಕೂಲ್ ಮಕ್ಕಳ ನಾಳ ಆಚರಣೆ. ಸಮಾಜತೆ ಮೆಹನತ್ಗೆ ಎನಿವರ ಆಧಾರ. ಇಸ್ಮಾಯಿಲ್ ಶಾಫಿಗೆ ತಮಿಳ್ನಾಡಿൽ ಕೆಟ್ಟಿಟ್ಟು ಡಾಕ್ಟರೇಟ್. മദ്രസയ്ക്ക് ഓട്പാട്ടെ കോസിസ് ഫാദർ മുല്ലർ സംസരെ ഓട്ടത്തിൽ കൂടിയാറ് 100 കണക്കരെ ആൾമാർ. ಇಪ್ಪ ಎಲ್ಲ ರಿಕ್ಷಾದಿಗೆ ಗ್ಯಾಸ್ ಬಂದರು. ಅದನ್ನು CNG ಗ್ಯಾಸ್ ನಲ್ಲ ಮೈಲೇಜ್ ಕಿಟ್ಟಿಟ್ಟು ಎಲ್ಲರಿಗೂ ಗೊತ್ತುಂಡು. ಆಯ್ತು ಎಲ್ಲ ಮೊದಲು ಈ CNG ಗ್ಯಾಸ್ ಕಿಟ್ಟಿ ಉಂಟಿಲ್ಲ ಅಂತ ಇಪ್ಪ ಬೋಲಿಯಾರ್ರೆ ಚೇಳೂರೆ ನಡುವೆ ಹವ್ವಾ ಪೆಟ್ರೋಲ್ ಪಂಪುಲು CNG ಗ್ಯಾಸ್ ತೊಡಗಿರು. ಇದರ ತೊಡಕತ್ತೆ ಲೇಸ್ ನಡುತ್ತು. ಹವ್ವಾ ಪೆಟ್ರೋಲ್ ಪಂಪುಲು CNG ಗ್ಯಾಸ್ ವ್ಯವಸ್ಥೆ ತೊಡಗಿರು. ಬೋಲಿಯಾರ್ ರಹಮಾನಿಯ ಬೆಲೆ ಪಲ್ಲಿರೆ ಬೆಲೆ ಉಸ್ತಾದ್ ರಿಯಾಜ್ ರಹಮಾನಿ ದುವಾ ಹಾಕಿದ್ದು ಪಂಪುಗು ತೊಡಕ ಕೊಡು. ಅದರ ಪಿನ್ನ ಅಲ್ಲಿ ಮುಂಡಿತ್ತು ಇಂಡತ್ತೆ ನಾಲ್ಲು ಮುಡಿಪುರೆ ಮೆಲ್ಕಾರ್ತಲು ಗ್ಯಾಸ್ ರೇ ಅಗತ್ಯ. ಹವ್ವಾ ಪೆಟ್ರೋಲ್ ಪಂಪುಲು ಈ ವ್ಯವಸ್ಥೆ ತೊಡಗಿಯದಿಲು ರಿಕ್ಷಾ ಪಿನ್ನೆ CNG ವಾಹನ ಉಲ್ಲೆಂಕ್ ಚಮ್ಮೆ ಉಪಕಾರ ಇಂಟು ಚಂತು. ಇಲ್ಲಿ ಮುಡಿಪಿನಿಂದ ಮೆಲ್ಕಾರಿಗೆ ರಾಷ್ಟ್ರೀಯ ಹೆದ್ದಾರಿಗೆ ತಲುಪುವಂತಹ ಈ ಒಂದು ಏರಿಯಾದಲ್ಲಿ ಈಗಿನ ಒಂದು ಟ್ರೆಂಡ್ ಆದ ಈಗಿನ ಒಂದು ಅವಶ್ಯಕತೆಯಾದಂತಹ CNG ಪೆಟ್ರೋಲಿಯಂನ CNG ಗ್ಯಾಸ್ನ ಗೇಲ್ ಗ್ಯಾಸ್ನ ಆ ಒಂದು ಸೌಕರ್ಯವು ಆ ಒಂದು ಸವಲತ್ತು ಹವ್ವಾ ಪೆಟ್ರೋಲಿಯಂ ಮಾಲೀಕತ್ವದಲ್ಲಿ ನಮಗೆ ಇಂದು ಉದ್ಘಾಟನೆಗೈಲಿಕ್ಕೆ ಸಾಧ್ಯವಾಗಿದೆ. ಜಾರದಗುಡ್ಡ ರಿಫಾಯಿ ಬೆಲೆ ಪಲ್ಲಿರೆ ಬೆಲೆ ಉಸ್ತಾದ್ ಹಾಫಿಲ್ ಮೊಯಿನುದ್ದೀನ್ ರಜಾ ಅಮ್ಜದಿ ಉಳ್ಳಾಲಿಯಲ್ಲಿ ಮುಂಡಿತು. ಹವ್ವಾ ಪೆಟ್ರೋಲಿಯಂ ಬೋಲಿಯಾರ್ ಇದರ ಅಧೀನದಲ್ಲಿ ಈಗಾಗಲೇ CNG ಗೈಲ್ ಗ್ಯಾಸನ್ನು ನಮ್ಮ ಬೋಲಿಯಾರ್ ಜುಮಾ ಮಸೀದಿಯ ಖತೀಬರಾದಂತಹ ಉಸ್ತಾದರವರು ದುವಾ ಮಾಡಿ ಚಾಲನೆ ಕೊಟ್ಟಿದ್ದಾರೆ. ಈ ಪರಿಸರದ ಎಲ್ಲ ಜನರಿಗೆ ಒಂದು ಉಪಯೋಗವಾಗುವಂತಹ ಒಂದು ಕಾರ್ಯವಾಗಿದೆ. ಗ್ರಾಮ ಪಂಚಾಯತ್ ಜನ್ನಾಮತೆ ತಲೆಮೂಪ ಅಬ್ದುಲ್ ಶುಕೂರ್, ತಾಲೂಕು ಪಂಚಾಯತ್ ಪಿರಾಕ್ರೆ ಸದಸ್ಯ ಅಬ್ದುಲ್ ಜಬ್ಬಾರ್ ಬೋಲಿಯಾರ್, ಸುಪ್ರೀಂ ಬಜಾಜ್ ಕಂಪನಿ ಮಾರ್ಕೆಟ್ ಮ್ಯಾನೇಜರ್ ಪ್ರಸನ್ನ ರಾವ್, ಬೋಲಿಯಾರ್ ಕಾಂಗ್ರೆಸ್ ತಲೆಮೂಪ ಮಹಮ್ಮದ್ ಅಲಿ ಕುಂಜಿ, ಗೇಲ್ ಇಂಡಿಯಾತೆ ಸುರೂತೆ ಮ್ಯಾನೇಜರ್ ಉದಯಚಂದ್ ಸಿಂಗ್, ಜನ್ನಾಮತೆ ಮ್ಯಾನೇಜರ್ PG ಜಾಯ್, ಮಂದೀಪ್, ಉದ್ದೋಳ್ ರಾಮ್ KK, ಸುಮೇಶ್ ಇಂಗ್ ಇನ್ನರ್. ಗೇಲ್ ಗ್ಯಾಸಿನ ಉಪಯೋಗವನ್ನು ಪಡೆದುಕೊಂಡು ನಮಗೆ ಎಲ್ಲರಿಗೂ ಸಹಕರಿಸಬೇಕು. ಈ ಒಂದು ಸಂಸ್ಥೆಗೆ ಬೆಳಿಗ್ಗೆ ನಮ್ಮ ಸುಮಾರು 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಈ ಒಂದು ಚಾಲನೆಯಲ್ಲಿರ್ತದೆ. ಇದನ್ನು ಸದುಪಯೋಗ ಪಡೆದುಕೊಂಡು ನಮಗೆಲ್ಲರಿಗೂ ಸಹಕಾರ ನೀಡಬೇಕು ಅಂತೇಳಿ ಕೇಳಿಕೊಳ್ತೇನೆ. ಹಜರತ್ ಟಿಪ್ಪು ಸುಲ್ತಾನ್ ಇಯಲ್ಲೇ 273 ಪೆತ್ತೆನಾಲ್ ನಡೆಯಿತು. ಟಿಪ್ಪು ಸುಲ್ತಾನ್ಡೆ ಪೆತ್ತೆನಾಲ್ ಆಕ್ರಮಿಸಿದಲ್ಲಿ ಚೆಮ್ಮೆ ಎಡಂಗೇರು ತಕರಾರು ನಡೆಯಿತು. ಆಯಂಗು ಮೈಕಾಲ್ತಲು ಟಿಪ್ಪು ಸುಲ್ತಾನ್ ಮಹಾವೇದಿಕೆಯ ತರಫುಲು ಟಿಪ್ಪು ಸುಲ್ತಾನ್ಡೆ ಪೆತ್ತೆನಾಲ್ ನಡಪಾಟಿಯನ್ನು ಬಂದರಾರು. ಎರಡು ಸೋಮೇಶ್ವರ ಆಶ್ರಮത്തിൽ ಟಿಪ್ಪು ಸುಲ್ತಾನ್ಡೆ ಪೆತ್ತೆನಾಲ್ ನಡೆಯಿತು. ಬ್ರಿಟಿಷ್ ರಂಗಲೇ ಎದುರು പോരാടിയെ ಶ್ರೀರಂಗಪಟ್ಟಣത്തെ ರಾಜಾವಾಯಿತಿನಿ ಟಿಪ್ಪು ಸುಲ್ತಾನ್ 273 ವರ್ಷത്തെ ಪೆತ್ತೆನಾಲ್ ಆಚರಣೆ ಕೊಂಡುತ್ತು. ಟಿಪ್ಪು ಸುಲ್ತಾನ್ ಅಭಿಮಾನಿಮಾರೆ ವೇದಿಕೆಯ ತರಫುಲು ಸೋಮೇಶ್ವರ ರಿಹಾಬ್ ಆಶ್ರಮತ್ತಂಗ ಚಾಯ ಚೋರ ವ್ಯವಸ್ಥೆ ಹಾಕಿನ. ವೇದಿಕೆರೆ ಮೂಪರಂಗ ಬೇರೆ ಬೇರೆ ಸಂಘಟನೆ ನೇದಾಕಮಾರು ಈ ಲೇಸಲು ಕೂಡಿತ್ತು. ಆಶ್ರಮತ್ತುಲ್ಲೆ ಆಲ್ಮಾರೊಟ್ಟ ದೆಚ್ಚಿತ್ತು ಬಿರಿಯಾನಿ ತಿಂಡಿತು ಕೊಸಿಪಟ್ಟಾರು. ಸಲಾಂ ಸಲಾಂ ಬಿಳಿಯರ ಪಾಲಿನ ಸಿಂಹ ಸ್ವಪ್ನವೇ ಮೈಸೂರ ಹುಲಿಯೇ ಸಲಾಂ ಸಲಾಂ. ಸ್ವತಂತ್ರ ಭಾರತ ಕನಸಿದ ಸುಲ್ತಾನ್ ಟಿಪ್ಪು ನಿನಗಿದು ಸಲಾಂ ಸಲಾಂ. ಬಿಳಿಯರ ಪಾಲಿನ ಸಿಂಹ ಸ್ವಪ್ನವೇ ಮೈಸೂರ ಹುಲಿಯೇ ಸಲಾಂ ಸಲಾಂ. ಸುಲ್ತಾನ್ ಟಿಪ್ಪು ಸಲಾಂ ಸಲಾಂ. ಸುಲ್ತಾನ್ ಟಿಪ್ಪು ಸಲಾಂ ಸಲಾಂ. ಹಿಂದೂ ಮುಸ್ಲಿಂ ಐಕ್ಯತೆ ಸಾರಿದ ಲೇಸಲು ಪೊಸಕೊರಲ್ರೆ ದನಿ ವಿದ್ಯಾಧರ್ ಶೆಟ್ಟಿ ಮುಂಡಿತು. ಪಿರ್ಸ ಅಗತ್ಯವುಳ್ಳೆ ಆಲ್ಮಾರೊಟ್ಟ ಪಿರ್ಸ ಕಾಟಿತು ಅಂಗಲೊಟ್ಟ ಕೊರೆನಾರ ಇನ್ನೆಂಗು ಅಂಗಲೆ ಮನಸ್ಸುಗರ ಹಾತ್ ಕೆಟ್ಟರು. ಅಂಗಂತೆ ನಲ್ಯ ಕಾರ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿ ಮಾರೆ ವೇದಿಕೆ ಆಕಿರಿಂಟು ಕೊಸಿಪಟ್ಟಿತು. ವೃದ್ಧಾಶ್ರಮವನ್ನು ನಡೆಸುವುದು ಅಥವಾ ಅನಾಥರನ್ನು ಸಾಕಿ ಸಲಹುವುದು ತುಂಬ ಸವಾಲಿನ ಕೆಲಸ. ಅದೇನಷ್ಟು ಸುಲಭದ ಕೆಲಸವಲ್ಲ. ಪ್ರತಿನಿತ್ಯದ ಖರ್ಚು ವೆಚ್ಚಗಳು, ತಿಂಗಳ ಆಗು ಹೋಗುಗಳು, ಅದರ ಮೇಲೆ ಅವರ ವೈಯಕ್ತಿಕವಾದಂತಹ ಜವಾಬ್ದಾರಿಗಳು, ಅವರ ಆ ಒಂದು ಹೊಣೆಗಾರಿಕೆ
ಎಷ್ಟಿದೆ ಅಂತ ಹೇಳಿದರೆ ಅದನ್ನು ಪ್ರತ್ಯಕ್ಷವಾಗಿ ಮಾಡಿದವರಿಗೆ ಗೊತ್ತು. ಏನಾದರೂ ಒಂದು ಸಣ್ಣ ಅನಾಹುತವಾದರೂ ನಾವು ಮಾಡಿದ ಎಲ್ಲ ಕೆಲಸಗಳು ನೀರಿನಲ್ಲಿ ಹಾಕಿದ ಹೋಮದ ಹಾಗೆ ಆಗ್ತದೆ. ಆ ಒಂದು ಸಣ್ಣ ಕೆಲಸವೇ ಸಮಾಜಕ್ಕೆ ದೊಡ್ಡದಾಗಿ ಕಾಣುತ್ತದೆ, ಅದುವೇ ದೊಡ್ಡ ಕಳಂಕವಾಗಿ ತರ್ತದೆ. ಅಂತಹ ಅದೆಷ್ಟೋ ಉದಾಹರಣೆಗಳನ್ನು ನಾವು ಕಂಡಿದ್ದೇವೆ. ಟಿಪ್ಪು ಸುಲ್ತಾನ್ ಅಭಿಮಾನಿ ಮಾರೆ ಮಹಾವೇದಿಕೆರೆ ದಕ್ಷಿಣ ಕನ್ನಡ ಜಿಲ್ಲೆರೆ ತಲೆಮುಪ್ಪ ಇಸ್ಮಾಯಿಲ್ ಶಾಫಿ ಬೊಬ್ಬುಗಟ್ಟೆ ಲೇಸರಿ ತಲೆಮುಪ್ಪ ಆಯ್ತಿಂತು ಅಯಲ್ ಮುಂಡಿತ್ತು ಸಂಘಟನೆರೆ ತರಫುಲು ಎಲ್ಲ ವರ್ಷ ಕನ್ನಡ ರಾಜ್ಯೋತ್ಸವ ಪಿನ್ನೆ ಟಿಪ್ಪು ಸುಲ್ತಾನ್ ಪೆತ್ತೆ ನಾಲಾಚರಣೆ ಹಾಕೊಂಡು ಬಂದರ. ಸಂಘಟನೆರೆ ತರಫುಲು ಪಾವತಿ ಜಂಡು ಕುಟುಂಬத்துக்கு ಅವಕೆಟ್ ಪಾಟಿತ್ತು ಕೊಡ್ತರ. ಕೊರೋನಾ ಕಾಲದಲ್ಲಿ 500 ಕಿಟ್ ಅಗತ್ಯ ಉಲ್ಲಂಕ ಮರಂದ್ರೆ ವ್ಯವಸ್ಥೆ ಹಾಕಿರಂಡು ತೆರಿಪಾಟಿತ್ತು. 2018ರಿಂದ ಸರಿಸುಮಾರು ಒಂದು 2 ಮನೆಗಳನ್ನು ಒಳ್ಳೆ ಸುಸಜ್ಜಿತವಾದ ಮನೆ ನಮ್ಮ ಗೌರವಾನ್ವಿತ ಮುನ್ನೂರಿನ ಅಧ್ಯಕ್ಷರಾದ ವಿಲ್ಪರ್ಟಿ ಸೂಜಿ ಅವರು ಅದನ್ನು ಯಾವಾಗಲೂ ಮರೆಯಲಿಕ್ಕಿಲ್ಲ. ಅವರ ಅಧ್ಯಕ್ಷತೆ ಇರುವ ಸಂದರ್ಭದಲ್ಲಿ 2 ಮನೆಯನ್ನು ಬಿಟ್ಟುಕೊಟ್ಟಿದ್ದೇವೆ. ಅವರು ಅದಕ್ಕೆ ಬಂದಿದ್ದಾರೆ. ಮಾನ್ಯ UT ಖಾದರ್ ಅವರು ಕೂಡ MLA ಇಲ್ಲಿನ ಅವರು ಕೂಡ ಬಂದಿದ್ರು. ಆದ್ದರಿಂದ 2 ಒಳ್ಳೆಯ ಮನೆಗಳನ್ನು ನಾವು ಮುನ್ನೂರು ಗ್ರಾಮ ಪಂಚಾಯತಿಯ ಒಳಪಟ್ಟ ಅರ್ಹ ಬಡ ಕುಟುಂಬಗಳಿಗೆ ಕೊಟ್ಟಿದ್ದೇವೆ. ಕೊರೋನಾ ಸಂದರ್ಭದಲ್ಲಿ ಸರಿಸುಮಾರು ಒಂದು 500 ಕಿಟ್ಟುಗಳನ್ನು ಕೂಡ ನಾವು ಬಡ ವ್ಯಕ್ತಿಗಳಿಗೆ ನಾವು ಕೊಟ್ಟು ಅವರ ಕಣ್ಣೀರನ್ನು ನಾವು ಒರೆಸಿದ್ದೇವೆ. ಅದೇ ರೀತಿ ಕ್ಯಾನ್ಸರ್, ಕಿಡ್ನಿ ಪೇಷಂಟ್ ಇಂಥ ವ್ಯಕ್ತಿಗಳಿಗೆ ನಾವು ಅವರ ಹಾಸ್ಪಿಟಲ್ ಬಿಲ್ ಅನ್ನು ಕೂಡ ಭರಿಸಿದ್ದು ಇದೆ. ಚಮ್ಮೆ ವರ್ಷത്തിൽ ಸೋಮೇಶ್ವರത്തിൽ ಪಶ್ಚಿಮ ರಿಹಾಬ್ ಚೊಲ್ಲುರೆ ಪೇರ್ಲು ಆಶ್ರಮ ನಡಪಾಟಿಯಂಟು ಬನ್ನಿ ರೋಹಿತ್ ಸಾಂಗ್ ಟೂಸ್ಗು ಸಂಘಟನೆಯ ತರಫುಲು ಚಮ್ಮನ ನಡೆಯಿತು. ಉಳ್ಳಾಲ ನಗರಸಭೆ ಸದಸ್ಯ ಖಲೀಲ್ ಮುಕಚೇರಿ, 300 ಗ್ರಾಮ ಪಂಚಾಯತ್ ತಲೆಮೂಪ ವಿಲ್ಫ್ರೆಡ್ ಡಿಸೋಜಾ, ಜಮಾತೆ ಇಸ್ಲಾಮಿ ಹಿಂದಿರ ತಲೆಮೂಪ ಅಬ್ದುಲ್ ಕರೀಂ, ಟಿಪ್ಪು ಸುಲ್ತಾನ್ ಅಭಿಮಾನಿ ಮಾರಿ ಮಹಾವೇದಿಕೆರೆ ಜನ್ನಾಮತೆ ತಲೆಮೂಪ ಇಬ್ರಾಹಿಂ ಲಬ್ಬೈಕ್, ವಿಷ್ಣುಮೂರ್ತಿ ಭಟ್, ಮ್ಯಾಕ್ಸಿಮ್ ಡಿಸೋಜಾ, ಶರೀಫ್ ಬಜ್ಪೆ, ಸಂಶುದ್ದೀನ್ ಹರೇಕಳ, ಬದ್ರುದ್ದೀನ್ ಇಂಗ ಬೆಲೆ ಬೆರ್ನ ರೈತು ಮೇಲ್ತೆನೆಲಿದ್ದಾರೆ. ಅಬ್ದುಲ್ ಅಜೀಜ್ ಪುಣಚ ಲೇಸ್ ನಡಪಾಟಿತ್ತು. ಪರ್ರಾಯತೆ ಆಲ್ಮಾರು ಮೈಕಾಲ್ದು ಬಂದಂಗೆ ಬೇರೆ ಬೇರೆ ಜಾಗೆಗೆ ಹೋಗಿಪ್ಪ ಸರ್ಕಾರ ಬಸ್ ತೊಡಗಿರು. ಈ ಬಸ್ ತೊಡಗಿಯದಿಲ್ಲ ಟೂರಿಸ್ಟ್ ವಾಹನತಂಕು ಚಮ್ಮೆ ಅಡಿಗೆಂಡ ಇರುಚಂತು ಅಂಗ ಅರ್ಸ ಕಾಟ್ಯಂಟುಳ್ಳರು ಇದೇ ವಿಷಯದಲ್ಲಿ ಮೈಕಾಲ್ತಲು ಪ್ರತಿಭಟನೆ ನಡೆದಿತ್ತು. ರಾಜ್ಯ ಪಿನ್ನೆ ಕೇಂದ್ರ ಸರ್ಕಾರ ಟ್ಯಾಕ್ಸಿ ಮೇಂದ್ರಂಕ ಹಾಕೊಂಡುಳ್ಳೆ ಅನ್ಯಾಯತೆ ಎದುರಾಯಿತು. ದಕ್ಷಿಣ ಕನ್ನಡ ಜಿಲ್ಲೆರೆ ಟ್ಯಾಕ್ಸಿ ಪಿನ್ನೆ ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ರೇ ತರಫುಲು ಮೈಕಾಲ RTO ಕಚೇರಿ ಎದುರು ಪ್ರತಿಭಟನೆ ನಡೆದಿತ್ತು. ದಕ್ಷಿಣ ಕನ್ನಡ ಜಿಲ್ಲೆರೆ ಟ್ಯಾಕ್ಸಿ ಪಿನ್ನೆ ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ರೇ ತಲೆಮುಪ್ಪ ದಿನೇಶ್ ಕುಂಪಲ ಮುಂಡಿತ್ತು. ಸರ್ಕಾರತೆ ಬಸ್ಗೆ ಏದೋ ಲೈಸೆನ್ಸ್ ಇಲ್ಲಾಂಟು ಮೈಕಾಲ್ತೆ ಬೇರೆ ಬೇರೆ ಜಾಗಿಗೆ ಆಲ್ಮರೆ ಚುತ್ತುಪಾಟವು ಪ್ಯಾಕೇಜ್ ಪೇರ್ಲು ತೆರುಕು ಇಲ್ನೀರು ಇಂಗನ ಎದುಲು ಲೈಸೆನ್ಸ್ ಎಡ್ತು ಸರ್ಕಾರಕ್ಕೆ ಟ್ಯಾಕ್ಸ್ ಕೆಟ್ಟಂಡುಲ್ಲೆ ಇದೇ ಸ್ವರಪನಿ ನಂಬಿ ಟ್ಯಾಕ್ಸಿ ಬಿಟ್ರಂಗ ಪಿನ್ನೆ ದನಿಮಾರು ಕಂಗಾಲಾಯಿರಾರು ಇಂಗನ ಎದುಲು ಪಿಂಜೈ ಮಕ್ಕ ಕುಟುಂಬತೆ ಬಲ್ತೋಗವಂಟು ಬೈತಿಗೆ ಚಂಡಿ ತುನ್ನಿ ಕೆಟ್ಟಿತ್ತು 4 ಕಲೇರಿ ಪರಿಸ್ಥಿತಿ ನಂಗೆ ಬಂದರುಂಟು ಬೇಜಾರು ಕಾಟಿತ್ತು. ಅದೇ ರೀತಿ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲವೊಂದು ಬಸ್ಗಳಿಗೆ ಪರವಾನಗಿ ಇರಬಹುದು. ಪಾಪ ಗ್ರಾಮಾಂತರ ಪ್ರದೇಶದ ನೆಟ್ಟನ ಪ್ರದೇಶ, ಸುಳ್ಯ ಪ್ರದೇಶದ ಕಡು ಗ್ರಾಮ ಬಡವರು ಇರುವಂತಹ ಒಂದು ಜೀಪ್ಗಳಿರ್ಬೋದು, ಟ್ಯಾಕ್ಸಿಗಳಿರ್ಬೋದು, ಅಲ್ಲಿ ನಿಲ್ಲಿಸಿ ಒಂದು ರೈಲ್ವೆ ನಿಲ್ದಾಣದಲ್ಲಿ ಒಂದು ಬಾಡಿಗೆ ಮಾಡುವಂತ ಹೇಳುವಾಗ KSRTC ಬಸ್ ಬರ್ತದೆ. KSRTC ಬಸ್ ಯಾವುದೇ ಪರವಾನಗಿ ಈ ದಿನಗಳವರೆಗೆ ನಾವು ನೋಡಿದ್ದೇವೆ. ಈ ದಿನಗಳವರೆಗೆ ಯಾವುದೇ ಪರವಾನಗಿ ತೆಗೆಯದೆ ನೆಟ್ಟನ ರೈಲ್ವೆ ಸ್ಟೇಷನ್ಗೆ KSRTC ಬಸ್ ಬಂದು ಬಾಡಿಗೆ ಮಾಡ್ತಾ ಇದೆ. ರೈಲಿನಲ್ಲಿ ಸ್ವಲ್ಪ ಹೆಚ್ಚು ಜನಗಳಿದ್ರೆ ಸುಬ್ರಹ್ಮಣ್ಯದಿಂದ ಇನ್ನಷ್ಟು ರೈಲುಗಳನ್ನು ಕಲಿಸಿ ಬಾಡಿಗೆ ಮಾಡುವಂತ ಕೆಲಸವನ್ನು, ಒಂದು ಕೆಟ್ಟ ಕೆಲಸವನ್ನು ಮಾಡ್ತಾ ಇದೆ. ಒಂದು ಸರ್ಕಾರಿ ಸ್ವಾಮ್ಯದ KSRTC ಅವರು ಈ ತರ ಮಾಡಿದ್ರೆ ಮತ್ತೆ ನಾವು ಯಾರ ಹತ್ರ ಪ್ರಶ್ನೆ ಮಾಡುದು, ಯಾರ ಹತ್ರ ಕೇಳುವಂತದ್ದು ಪರಿಸ್ಥಿತಿ ನಮಗೆ ಒದಗಿ ಬಂದಿದೆ. ತುಂಬಾ ಬೇಡಿಕೆಗಳು ಇದೆ. ಅದೇ ರೀತಿ ಗೌರವಾನ್ವಿತ ಪೊಲೀಸರವರಲ್ಲಿ ನಮ್ಮ ಕೂಡ ಕಳಕಳಿಯ ವಿನಂತಿ. ಯಾಕೆಂತ ಹೇಳಿದ್ರೆ ಈ ಮಂಗಳೂರಲ್ಲಿ ಎಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ. ಮಂಗಳೂರಲ್ಲಿ ಅಂತೂ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಟ್ರಾಫಿಕ್ ಪೊಲೀಸ್ನವರ ಕಿರುಕುಳ ಹೆಚ್ಚಾಗ್ತಾ ಹೋಗ್ತದೆ. ಪ್ರತಿ ಸರಿ ಗಾಡಿ ಹೋಗುವಾಗ, ಮ್ಯಾಕ್ಸ್ ಕ್ಯಾಬ್ ಹೋಗುವಾಗ ಅಥವಾ ಇನ್ನಿತರ ವಾಹನ ಹೋಗುವಾಗ ಟ್ರಾಫಿಕ್ ಪೊಲೀಸರು ಕೈ ಅಡ್ಡ ಮಾಡಿ ನಿಲ್ಲಿಸುವಂತ ಒಂದು ಕಾರ್ಯಕ್ರಮ ದಿನನಿತ್ಯ ಮೂಲೆಗಳಲ್ಲಿ ಅಡಗಿಟ್ಟುಕೊಂಡು ಹುಲಿಯನ್ನು ಹಿಡಿದಾಗೆ ಎರಡು ಕಡೆಯಿಂದ ಬಂದು ಗಾಡಿಯನ್ನು ನಿಲ್ಲಿಸುವುದು. ಅಸೋಸಿಯೇಷನ್ ಸುರೂತ್ಯ ಕಾರ್ಯದರ್ಶಿ ಆನಂದ ಕೆ,
ಕಾರ್ಯಾಧ್ಯಕ್ಷ ಪ್ರಮೋದ್ ಕುಮಾರ್ ಉಳ್ಳಾಲ್, ಜನ್ನಾಮತೆ ತಲೆಮುಪ ಹರೀಶ್ ಶೆಟ್ಟಿ, ದಿನೇಶ್ ಮಂಗಳದೇವಿ, ಸಂಘಟನಾ ಕಾರ್ಯದರ್ಶಿ ಕರುಣಾಕರ್ ಕುಂಟಿಕಾನ, ಜನ್ನಾಮತೆ ಕಾರ್ಯದರ್ಶಿ ಅಬ್ದುಲ್ ಲತೀಫ್, ಪಿರಾಕ್ರೆ ಕಾರ್ಯದರ್ಶಿ ಲೋಕೇಶ್ ಕಶಕೋಡಿ ಪಿನ್ನೆ ಸದಸ್ಯರಂಗ ಇన్నారు. ಪ್ರತಿಭಟನೆ ಪಿನ್ನೆ RTO ಜನ್ನಾಮತೆ ಅಧಿಕಾರಿ ರವಿಶಂಕರ್ ಅಸೋಸಿಯೇಷನ್ ಮೂಪರಂಗಳೊಟ್ಟಿಗೆ ಮುಂಡಿದ್ದು ಆಯತ್ತರೆ ಬೇಗ ಸಮಸ್ಯೆ ಸರಿಯಾಕರೆ ನೆಲೆಯಲ್ಲಿ ಸಭೆ ಬಿಲಿಕ್ಕಿರಂಟು ಚೊಂತು. ಪ್ರೈವೇಟ್ ಗಾಡಿ ಬರ್ತಾ ಇದೆ, ಯಾವುದರಲ್ಲಿ ಬಾಡಿಗೆ ಬರ್ತಾ ಇದೆ ಗೊತ್ತಾಗೋದಿಲ್ಲ. ಹಾಗಾಗಿ ಉಡುಪಿಯಲ್ಲಿ ನಾವು ಆ ರೀತಿ ಕಾರ್ಯಾಚರಣೆ ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಇಲ್ಲಿ ಕೂಡ ಅದೇ ರೀತಿ ತಮ್ಮಿಂದ ನಾನು ಸಹಕಾರ ವಹಿಸ್ತೇನೆ. ನಮ್ಮ ಸಮಸ್ಯೆ ಬಗೆಹರಿಸಬೇಕಾದ್ರೆ ತಾವು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಬೇಕಂತ ನಾನು ಕೇಳಿಕೊಳ್ತೇನೆ. ಮತ್ತು ಇನ್ನಿತರ ಏನಿದೆ ಕೆಲವು ಅದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟದ್ದು, ಅದನ್ನು ಆಯಾ ಇಲಾಖೆಗಳಿಗೆ ನಾನು ಪತ್ರ ಬರೀತೇನೆ. ತಮ್ಮ ಅದೇ ತಮ್ಮ ಏನು ಒಂದು ಕೊರತೆ ಇದೆ ಅದರ ಬಗ್ಗೆ ನಾನು ಅವರಿಗೆ ಸಹ ಅವರಿಗೆ ತಿಳಿಸ್ತೇನೆ. ಮತ್ತು ನಾವು ನಿಮ್ಮೊಂದಿಗಿದ್ದೇವೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಮೈಕಾಲ್ತೆ ಕಲ್ಬು ಪಂಪೊಯ್ಲು ಬೇರೆ ಬೇರೆ ಶೋರೂಮ್ ಬಂದಂಟುಂಡು. ಇಪ್ಪ J1 ಲಿಂಕ್ ಕಾನ್ಸೆಪ್ಟ್ ಚೊಲ್ಲುರೆ ಪೇರ್ಲು ஒரு ஷோரூம் தொடங்கிரு உட அவுத்துக்கு பேணுமாய ஃபர்னிச்சர் பஸ்துங்க கிட்டு இதில் ಶಾಸಕ UT ಖಾದರ್ ಪಿನ್ನೆ ವೇದವ್ಯಾಸ್ ಕಾಮತ್ ತೊಡಕ ಕೊಡ್ತಾರೆ. J1 ಲಿವಿಂಗ್ ಕಾನ್ಸೆಪ್ಟ್ ಚೊಲ್ಲುರೆ ಪೇರ್ಲು ಫರ್ನಿಚರ್ ಪಿನ್ನೆ ಹೋಮ್ ಡೆಕೋರ್ ಪುದಿಯ ಶೋರೂಮ್ ಪಂಪೊಯ್ಲು தொடங்கிரு. ಈ ಸಂಸ್ಥೆ ನಗಲೆ ದೇಶ ಮಾತ್ರ ಅಲ್ಲ ಅಂಟು ಫಾರಿನ್ಲೂ പേരെടുത്തത്. ഇപ്പോൾ മൈക്കാലത്തിൽ തുടങ്ങിയത് ആൾമാർക്ക് നല്ല സേവ കൊടുക്കൂ ആൾച്ചനാക്കിയത്. പമ്പുയിൽ 4 മാളികരെ കട്ടുവാനത്തിലുള്ള ഷോറൂമിൽ ഇണ്ടത്തെ കാലത്തേക്ക് തക്ക കുർസു, സോഫ, കട്ടിൽ, കപ്പാട്ട് അല്ലാണ്ട് അവ ಅಂಗಡಿ ಕಟ್ಟುವಾನ ಚಮಕ್ರದಾಯ ಬಸ್ತುಗಳೇ ಬಾನ್ಯ ಕೂಡ ಉಂಟು. ಮೈಕಾಲ್ತೆ ಶಾಸಕ UT ಖಾದರ್, ಮೈಕಾಲ ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಪಿನ್ನ ನೇದಾ ಕಮಾರ್ ನಾಡೆ ಪೂಲಾಕಿತ್ತು ಪುದಿಯ ಶೋರೂಮ್ಗೂ ತೊಡಕ ಓಡ್ತಾರೆ. ಆದರೆ ಪಿನ್ನ ಖಾದರ್ ಮುಂಡಿತ್ತು ಊಡೆ ಬಿಕ್ರೆದಾಯ ಬಸ್ತುಂಗ ನಂಗಲೆ ಮಾತ್ರ ಅಲ್ಲ ಅಂಟು ಪರ್ತೆ ದೇಶത്തിൽ നല്ല പേരെടുത്തത്. ಜಾವಿದ್ ಶಾಫಿ ಇಂಗಂತೆ ಆಲ್ಚನಾಕಿತ್ತು ಬಾಲಕಾರ್ಗು ಸೊರಪನಿ ಕೊಡ್ತರು ಉಂಟು ಕೊಸಿಪಟ್ಟದ್ದು. ನಮ್ಮೆಲ್ಲರ ಆತ್ಮ ಮಿತ್ರರಾಗಿರುವಂತಹ ಜಾವಿದ್ ಶಾಫಿ ಅವರು ತಮ್ಮ J1 ಎಂಬ ಫರ್ನಿಚರ್ ಶಾಪ್ನ ನೂತನ ಬ್ರಾಂಚನ್ನು ಮಂಗಳೂರಿನಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದು ನಮಗೆ ಅತ್ಯಂತ ಸಂತೋಷ. ಈಗಾಗಲೇ ಫರ್ನಿಚರ್ನಲ್ಲಿ ಮತ್ತು ಅಗತ್ಯದ ಮನೆ ವಸ್ತುಗಳಲ್ಲಿ ಇವತ್ತು ಅತ್ಯಂತ ಹೆಸರಾಂತವಾಗಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹೆಸರನ್ನು ಇವತ್ತು ಪಡೆದುಕೊಂಡು ಬಹುಶಃ ಇವತ್ತು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅತ್ಯುತ್ತಮವಾದ ಮತ್ತು ಅತ್ಯುತ್ತಮವಾದ ಡಿಸೈನ್ಗಳಿರುವಂಥ ಫರ್ನಿಚರನ್ನು ಮನೆಗೆ ಮತ್ತು ಇನ್ನಿತರ ವಸತಿ ನಿಲಯ ಮತ್ತು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಇವತ್ತು ಉತ್ಪಾದನೆ ಇವತ್ತು ಮಾಡಿರುತ್ತಾರೆ. ಇವರು ಅತ್ಯಂತ ಯಶಸ್ವಿಯಾಗಲಿ. J1 ತಮ್ಮ ಸಂಸ್ಥೆ ಯಾವ ಹೆಸರು ಉಳಿಸಿಕೊಂಡು ಬಂದಿದೆ, ಮಂಗಳೂರಿನಲ್ಲಿ ಪ್ರಾರಂಭಿಸಿ 10 ವರ್ಷದ ಹೆಸರು ಜಾಸ್ತಿ ಆಗ್ತದೆ. ಅವರ ಪ್ರಾಮಾಣಿಕತೆ, ಬದ್ಧತೆ ಮತ್ತು ಅವರ ಕೆಲಸ ನಿರ್ವಹಣೆ ಮೆಚ್ಚುಗೆ ವ್ಯಕ್ತಪಡಿಸಿ ಸಂಪೂರ್ಣ ಸಹಕಾರ ಮುಖಾಂತರ ಅವರು ಇನ್ನಷ್ಟು ಬ್ರಾಂಚನ್ನು ಇದನ್ನು ತೆರೆಯಲಿ ಅಂತ ಹೇಳಿಕೊಂಡು ಶಾಸಕ D ವೇದವ್ಯಾಸ್ ಕಾಮತ್ ಮುಂಡಿತು ಮೈಕಾಲ್ತೆ ಕಲ್ಬು ಚೊಲ್ಲುರೆ ಪೇರ್ಲುಲ್ಲೆ ಪಂಪೊಯ್ಲು ತೊಡಗಿ ಶೋರೂಮ್ ಆಯತ್ತರೆ ಬೇಗ ಉಯರ್ಚ ಕಾಣಟ್ಟುಂಟು ಚಂತು. ಒಂದು ನೂತನವಾದಂಥ ಫರ್ನಿಚರ್ನ ಒಂದು ಮಳಿಗೆ ಇವತ್ತು ಉದ್ಘಾಟನೆಗೊಂಡಿದೆ. ಮಂಗಳೂರಿನ ಜನತೆಗೆ ಭಾಳ ವಿನೂತನ ರೀತಿಯ ಫರ್ನಿಚರನ್ನು ಪಡ್ಕೊಳ್ಬೇಕು ಅಂತೇಳೋದ್ರ ದೃಷ್ಟಿಯಲ್ಲಿ ಭಾಳ ಯಶಸ್ವಿಯಾದಂಥ ಈ ಒಂದು ಫರ್ನಿಚರ್ 4 ಅಂತಸ್ತಿನ ಭಾಳ ವಿಶೇಷವಾದಂಥ ಒಂದು ಕಾನ್ಸೆಪ್ಟನ್ನು ಅಳವಡಿಸ್ಕೊಳ್ತಾ ಇವತ್ತು ಈ ಒಂದು ಫರ್ನಿಚರ್ ಶಾಪನ್ನು ಉದ್ಘಾಟನೆ ಮಾಡಿದೆ. J1 ಅಂತೇಳುವಂಥ ಲಿವಿಂಗ್ ಕಾನ್ಸೆಪ್ಟ್, J1 ಅಂತೇಳುವಂಥ ಸಂಸ್ಥೆ ಅವರು ವಿಶೇಷ ರೀತಿಯಲ್ಲಿ ಒಂದು ವಿನೂತನ ರೀತಿಯ ಹೊಸತನದ ಕೊಡುಗೆಯೊಂದಿಗೆ
ಹೊಸತನದ ಡಿಸೈನ್ ಒಂದಿಗೆ ಬಹಳ ಯಶಸ್ವಿಯಾದಂಥ ವಿನೂತನ ಕೊಡುಗೆಯನ್ನು ಕೊಡ್ತಾ ಇವತ್ತು ಫರ್ನಿಚರ್ ಶಾಪ್ ಈ ಪಂಪ್ವೆಲ್ ಪರಿಸರದಲ್ಲಿ ಉದ್ಘಾಟನೆಗೊಂಡಿದೆ. ಇದರಲ್ಲಿ ಈಗಾಗಲೇ ಬಹಳ ಅನುಭವಸ್ಥ ಈ ಸಂಸ್ಥೆ ಬಹಳ ದೊಡ್ಡ ರೀತಿಯಲ್ಲಿ ಅನುಭವವನ್ನು ಶೋರೂಮ್ ರೆದನಿ ಜಾವಿದ್ ಶಾಪಿ ಮುಂಡಿತು. Living concept now in Mangalore. We have branches in Dubai and we have a unit in Turkey. Now we opened last 3 years back in Kerala, now in Mangalore, Karnataka. So actually we have a furniture, all type of interior solutions, and we have imported and Indian made furniture. ಮೈಕಾಲ ಮಹಾನಗರ ಪಾಲಿಕೆ ಮೇಯರ್ ಜಯಾನಂದ ಅಂಜನ್, ಸದಸ್ಯ ಕಾವ್ಯ ನಟರಾಜ್, ಬಿಜೆಪಿ ನೇದಕಮ್ಮ ರೈ ರಾಜ್ಗೋಪಾಲ್ ರೈ, ಬಿಜೆಪಿ ಯುವ ಮೋರ್ಚತೆ ತಲೆಮುಪ್ಪ ಸಚಿನ್ ರಾಜ್ ರೈ, ಬಾನ್ಯಕಾರೈ ಪುಷ್ಪರಾಜ್ ಜೈನ್ ಪಿನ್ನ ನೇದಾಕಮಾರಿನಾರ್. ഞങ്ങളെ ദേശത്ത് സ്വാതന്ത്ര്യം കിട്ടിയ പിന്നെ സുരൂത്തെ പ്രധാനമായിട്ട് ಬಂದಿದ್ದು പണ്ഡിറ്റ് ജവഹർലാൽ നെഹ്റു ആയിട്ടിക്കರು. അതിലെ പെത്തനാളരെ മക്കളെ നാലാചರಣೆ ആയിട്ട് ആക്കിಕೊಂಡು ಬಂದುಂಟುಳ್ಳಾರು. അങ്ങനെ എത്തിക്കുമ്പോഴത്തേಗೂ ಉಳ್ಳಾಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಡ್ಲುಲ್ಲೇ ಅಬ್ಬಕ್ಕ ಕಟ್ಟೆರೆ ಮುಟ್ಟಲ್ಲಿ ಸೈಯದ್ ಮದನಿ ಸ್ಕೂಲು ಮಕ್ಕಳೇ ನಾಲಾಚರಣೆ ನಡೆದು. ಉಳ್ಳಾಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಡಿಲುಲ್ಲೇ ಅಬ್ಬಕ್ಕ ಕಟ್ಟೆರೆ ಮುಟ್ಟಲ್ಲಿ ಹಜರತ್ ಸೈಯದ್ ಮದನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಪಂಡಿತ್ ಜವಾಹರ್ಲಾಲ್ ನೆಹರು ಇಯಲ್ಲಿ ಪೆತ್ತೆನಾಲ್ ಮಕ್ಕಳೇ ನಾಲಾಚರಣೆ ನಡೆದು. ಮಹಿಳೆ ಮನವಾಟಿಯಲ್ಲೇ ಓ ದಿನ ಕ್ಯಾ ದಿನ ತೇ ಓ ದಿನ ಭಿ ಕ್ಯಾ ದಿನ ತೇ ಬದುಕಿದ ಜಟಕಾರಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ ಜಟಕಾರಂಡಿ. ದರ್ಗಾತೆ ತಲೆಮುಪ್ಪ ಅಬ್ದುಲ್ ರಶೀದ್ ಹಾಜರ್ ಲೇಸರೆ ತಲೆಮುಪ್ಪ ಆಯಿತು ಈ ದೇಶತ್ತು ಎಲ್ಲರೂ ಒಂದೇ ಚೊಲ್ಲೂರ ನೆಲೆಯಲ್ಲಿ ಸಬೂರ್ಲು ಜೀವಕ್ಕೆ ಬೇನ್ಮಯ ವ್ಯವಸ್ಥೆ ಉಂಡಾಕ್ರೆ ಜವಾಬ್ದಾರಿ ಇಂಡತೆ ಮಕ್ಕಳ ಮೇಲುಂಡು ತೆರಿಪಾಟಿತ್ತು. ಈ ರಾಜ್ಯದ ಈ ದೇಶದ ಪ್ರಮುಖ ಸ್ಥಾನಗಳಲ್ಲಿ ಅಲಂಕರಿಸುವಂಥ ಆ ಒಂದು ಶಕ್ತಿಯನ್ನು ಸೃಷ್ಟಿಕರ್ತನಾದ ಅಲ್ಲಾಹನು ತಮಗೆಲ್ಲರಿಗೂ ಒದಗಿಸಲಿ ಅಂತ ಹೇಳುವ ಒಳಿತಿನ ಮಾತನ್ನು ತಮಗೆ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾ ನೀವೆಲ್ಲ ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಲಿಕ್ಕೆ ನೆಹರೂರವರ ಕನಸಿನಂತೆ ಇಂದಿನ ಮಕ್ಕಳು ಮುಂದಿನ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಉತ್ತಮ ಜನಾಂಗವಾಗಿ ಬೆರೆಯಲಿಕ್ಕೆ ಈ ಒಂದು ಹಬ್ಬದ ದಿನ ಕಾರಣವಾಗಲಿ ಅಂತ ಹೇಳಿಕೊಂಡು ಸಿಆರ್ಪಿ ಮೋಹನ್, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಜನ್ನಾಮತೆ ತಲೆಮುಪ್ಪ ಇಬ್ರಾಹಿಂ ಕಕ್ಕೆತೋಟ, ಕನಕ ನೌಕರಿ ಇಲಿಯಾಸ್, ಸುರೂತಿಯ ಕಾರ್ಯದರ್ಶಿ ಎಕೆ ಮೊಯ್ದೀನ್ ಹಾಜರ್ ಇಂಗ ಮುಂಡಿಯಾರು. ಕೂರ್ಲೆ ಮಕ್ಕಳೆ ಮೂಪ ರಸೀಂ ಪಿನ್ನೆ ಪೆಣ್ಮಕ್ಕಳೆ ಮೂಪ ಮುಷಾಫ ಲೇಸರಿ ಬಿಸಾಯತಲು ಮುಂಡಿಯಾರು. ಬೆಲೆ ಸ್ಕೂಲ್ಲೆ ಬೆಲೆ ಮಾಸ್ಟರ್ ಇಮ್ತಿಯಾಜ್ ಪಿಬಿ ಬಿರ್ದಾರ್ಗ್ ಮರ್ಹಾಬಾ ಚೊಂತು, ಚೆರೆ ಸ್ಕೂಲ್ಲೆ ಬೆಲೆ ಮಾಸ್ಟರ್ ರಸೂಲ್ ಖಾನ್ ಲೇಸ್ ನಡಪಾಟಿತ್ತು. ಸಮಾಜತ್ತಿಗೆ ಮೇನತ್ತಾಕೊಂಡು ಬಂದಂಟುಳ್ಳೇ ಇಸ್ಮಾಯಿಲ್ ಶಾಪು ಬೊಬ್ಬಕಟ್ಟರೆ ಪೇರು ಎಲ್ಲರಿಗೂ ಉಂಟುಂಡು. ಅಯ್ಯಲಿಗೆ ಇದೇಂಟಿ ಮುನ್ನಾಲ್ ಒಂದು ಡಾಕ್ಟ್ರೇಟ್ ಕಿಟ್ಟಿರು, ಇಪ್ಪ ಒಂದು ಡಾಕ್ಟ್ರೇಟ್ ಕಿಟ್ಟಿರು. ಇಸ್ಮಾಯಿಲ್ ಶಾಫಿ ಮಾತ್ರ ಅಲ್ಲ ಅಂಟು ಉಳ್ಳಾಲ್ತೆ 4 ಡಾಕ್ಟ್ರೇಟ್ ಕಿಟ್ಟಿರು. ಇದು ತಮಿಳ್ನಾಡು ಕೊಟ್ಟದಾಯ್ತಿಕ್ಕರು. ಇದು ಏ ಕಾಲೇಜ್ ರಂಗ ಕೊಡ್ತಾರೆ ಎಪ್ಪ ಕೊಡ್ತಾರೆ ಅಂತ ನೋಕಿ ಬರ ಈ ಸುದ್ದಿಲ್. ತಮಿಳ್ನಾಡು ಏಷ್ಯಾ ವೇದಿಕ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿ ತರಫ್ಲು ಸಮಾಜ ಸೇವೆಯಲ್ಲಿ ಪೇರೆಡ್ತೆ 300 ಗ್ರಾಮത്തിൽ ಪಾವತ್ತೆ ಜಂಡು ಕುಟುಂಬತ್ತಿಗೆ ಅವಕೆಟ್ಪಾಟಿ ಕೊಟ್ಟು ಇಸ್ಮಾಯಿಲ್ ಶಾಫಿ ಬೊಬ್ಬುಗಟ್ಟೆ, ಸಮಾಜ ಸೇವಕ ಮ್ಯಾಕ್ಸಿಮ್ ಡಿಸೋಜಾ, ಸೋಮೇಶ್ವರ ಪಶ್ಚಿಮ ರಿಹಾಬ್ ಆಶ್ರಮത്തെ ತಲೆಮುಪ್ಪ ರೋಹಿತ್ ಸಾಂಕ್ಟೂಸ್ ಪಿನ್ನೆ ಸಮಾಜ ಸೇವಕ ಓಜ್ವಲ್ ಪುಟ್ಟಡು ಇಂಕ ಗೌರವ ಡಾಕ್ಟರೇಟ್ ಕೊಡ್ತು ಮೇನತ್ರೆ ಕೊಂಡಾಡಿಯಾರು. ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿ
ನಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಏಷ್ಯಾ ವೇದಿಕ್ ಕಲ್ಚರ್ ಯೂನಿವರ್ಸಿಟಿ ವತಿಯಿಂದ ನಮಗೆ ಗೌರವ ಡಾಕ್ಟರೇಟ್ ಪುರಸ್ಕಾರವನ್ನು ನೀಡಿದ್ದಾರೆ. ಈ ಗೌರವ ಡಾಕ್ಟರೇಟ್ ಪುರಸ್ಕಾರ ಯಾತಕ್ಕೋಸ್ಕರ ನೀಡಿದ್ದಾರೆಂದರೆ ಸಮಾಜದಲ್ಲಿ ಸಾಮಾಜಿಕಮುಖಿ ಕೆಲಸಗಳನ್ನು ಮಾಡುವಂಥ ವ್ಯಕ್ತಿಗಳನ್ನು ಗುರುತಿಸಿ ಅಂಥವರನ್ನು ಸಮಾಜದಲ್ಲಿ ಇನ್ನೂ ಕೂಡ ಹೆಚ್ಚು ಜವಾಬ್ದಾರಿ ಕೊಡುವಂಥ ಕೆಲಸವನ್ನು ನಮ್ಮ ಏಷ್ಯಾ ಕಲ್ಚರ್ ವೇದಿಕೆ ಯೂನಿವರ್ಸಿಟಿಯವರು ಮಾಡಿದ್ದಾರೆ. ಬಹುಶಃ ಈ ಡಾಕ್ಟರೇಟ್ ನಮಗೆ ಒಂದು ಬಿರುದಲ್ಲ, ಅದು ಮುಂದಿನ ದಿನಗಳಲ್ಲಿ ನಮಗೆ ಇನ್ನೂ ಕೂಡ ಹೆಚ್ಚಿಗೆ ಕೆಲಸಗಳನ್ನು ಮಾಡುವಂಥ ಒಂದು ಬಿರುದಾಗಿದೆ. ಆದ್ದರಿಂದ ಇನ್ನು ಸಮಾಜದಲ್ಲಿ ಜಾಸ್ತಿ ನಮಗೆ ಒಂದು ಜವಾಬ್ದಾರಿಯನ್ನು ಆ ಯೂನಿವರ್ಸಿಟಿ ನಮಗೆ ನೀಡಿದೆ. ನಾವು ಈ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಪಡೆಯಲು ಸಮಾಜದಲ್ಲಿ ಅನೇಕ ಬಡವರ ಕಣ್ಣೀರನ್ನು ಒರೆಸಿ, ಅದೇ ರೀತಿ ಕೊರೋನಾ ಸಂದರ್ಭದಲ್ಲಿ ಜನರಿಗೆ ಆಹಾರದ ಕಿಟ್ಟುಗಳನ್ನು ಕೊಟ್ಟು ಅವರ ಕಣ್ಣೀರನ್ನು ಒರೆಸಿದ್ದೇವೆ. ಮತ್ತು ಹಾಸ್ಪಿಟಲಲ್ಲಿ ಇದ್ದವರಿಗೆ ನಮ್ಮ ಸಂಘಟನೆ ವತಿಯಿಂದ ನಾವು ಅವರಿಗೆ ಅವರ ಬಿಲ್ಲುಗಳನ್ನು ಭರಿಸಿ ಅವರಿಗೆ ಸಹಕಾರವನ್ನು ಕೊಟ್ಟು ವೀಲ್ ಚೇರ್ ಆಗಲಿ ಊರ್ಕೋಲಾಗಲಿ ಅದೇ ರೀತಿ ಪ್ರತಿಯೊಂದು ಬಡ ವ್ಯಕ್ತಿಗಳಿಗೆ ನಮ್ಮಿಂದಾದ ಸೇವೆಗಳನ್ನು ಮಾಡಿದ್ದರಿಂದ ಅದನ್ನು ಗುರುತಿಸಿ ಸಮಾಜಮುಖಿ ಕೆಲಸ ಮಾಡುವಂಥ ನಮ್ಮನ್ನು ಗುರುತಿಸಿ ನಮಗೆ ಆ ಗೌರವ ಡಾಕ್ಟರೇಟನ್ನು ಕೊಟ್ಟಿದ್ದಾರೆ. ಬಹುಶಃ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ನಮಗೆ ಕೆನಡಾ ಯೂನಿವರ್ಸಿಟಿ ಕೂಡ ಗೌರವ ಡಾಕ್ಟರೇಟನ್ನು ಕೊಟ್ಟಿದೆ. ನನಗೆ 2ನೇ ಬಾರಿಗೆ ಸಿಕ್ಕಿದಂಥ ಈ ಗೌರವ ಡಾಕ್ಟರೇಟ್ ಇದು ತುಂಬ ಸಂತೋಷದಿಂದ ನನಗೆ ಸಂತೋಷವಾಗುತ್ತದೆ. ಯಾಕೆಂದರೆ ಸಮಾಜದಲ್ಲಿ ಇಂಥ ವ್ಯಕ್ತಿಗಳನ್ನು ಗುರುತಿಸಿ ಇಂಥ ಯೂನಿವರ್ಸಿಟಿಗಳು ನಮ್ಮನ್ನು ಗೌರವಿಸಿದ್ದು ಅದು ನಮ್ಮಂಥ ಬಡ ಸಾಮಾಜಿಕಮುಖಿ ಕೆಲಸ ಮಾಡುವ ನಮಗೆ ಇನ್ನೂ ಕೂಡ ಪ್ರೋತ್ಸಾಹವನ್ನು ನೀಡುವಂತಾಗಿದೆ. ಅದೇ ರೀತಿ ನಮ್ಮೊಟ್ಟಿಗೆ ಮ್ಯಾಕ್ಸಿಮ್ ಡಿಸೋಜಾ ಅವರು ಲಯನ್ಸಲ್ಲಿ ಇದ್ದಾರೆ. ಅವರು ತುಂಬ ಸಮಾಜ ಸೇವೆ ಕೆಲಸಗಳನ್ನು ಮಾಡಿದಂಥ 300 ಗ್ರಾಮದ ಮ್ಯಾಕ್ಸಿಮ್ ಡಿಸೋಜರವರು ತುಂಬ ಸಮಾಜ ಸೇವೆಗಳನ್ನು ಮಾಡಿ ಜನರಿಗೆ ಪರಿಚಿತರಾಗಿರುವಂಥ ಬಡವರ ಕಣ್ಣೀರು ಒರೆಸಿದಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳಬಲ್ಲೆ.
ಅವರಿಗೂ ಕೂಡ ಈ ಯೂನಿವರ್ಸಿಟಿ ಅವರನ್ನು ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಈ ಸಮಾಜದಲ್ಲಿ ಇನ್ನಷ್ಟು ಕೆಲಸ ಮಾಡುವ ಒಂದು ಇದನ್ನು ಜವಾಬ್ದಾರಿಯನ್ನು ಯೂನಿವರ್ಸಿಟಿ ಕೊಟ್ಟಿದೆ. ಮತ್ತು ಇನ್ನೋರು ನಮ್ಮ ಸ್ನೇಹಿತ ರೋಹಿತ್ ಅವರು ಪಶ್ಚಿಮ ರಿಯಾಬ್ ಆಶ್ರಮ ನಡೆಸುತ್ತಾ ಇದ್ದಾರೆ. ಅವರನ್ನು ಕೂಡ ಅವರು ಮಾಡಿದಂತಹ ಕೆಲಸ ಕಾರ್ಯಗಳನ್ನು ಗುರುತಿಸಿ ಅವರಿಗೂ ಕೂಡ ಗೌರವ ಡಾಕ್ಟರೇಟ್ ಕೊಟ್ಟಿದೆ. ಮತ್ತು ಇನ್ನೋರು ನಮ್ಮ ಮಂಗಳೂರಿನ ಓಸ್ವರ್ಲ್ಡ್ ಎಂಬ ನಮ್ಮ ಸ್ನೇಹಿತರು ಅವರನ್ನು ಕೂಡ ಈ ಯೂನಿವರ್ಸಿಟಿ ಗುರುತಿಸಿ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಅವರ ಸೇವೆ ಮಾಡಿದ್ದಕ್ಕಾಗಿ ಗೌರವ ಡಾಕ್ಟರೇಟ್ ಕೊಟ್ಟು ಇನ್ನೂ ಕೂಡ ಜಾಸ್ತಿ ಜವಾಬ್ದಾರಿಯನ್ನು ಮಾಡುವಂತಾಗಿ ಯೂನಿವರ್ಸಿಟಿ ಮಾಡಿದೆ. ಆದ್ದರಿಂದ ನಾವೆಲ್ಲರೂ ಈ ಗೌರವ ಡಾಕ್ಟರೇಟ್ ಪಡೆದು ನಮಗೆ ಅದೊಂದು ದೊಡ್ಡ ಬಿರುದು ಎಂದು ನಾವು ಅದನ್ನು ತಲೆಯಲ್ಲಿಡದೆ ಇನ್ನೂ ಕೂಡ ನಾವು ಸಮಾಜದ ಕಟ್ಟಕಡೆಯ ಜನರ ಬಡವರ ಕಣ್ಣೀರು ಒರೆಸುವ ಕೆಲಸ ಕಾರ್ಯಗಳನ್ನು ನಾವು ಮಾಡುತ್ತೇವೆ ಎಂದು ಈ ಮೂಲಕ ನಾನು ಹೇಳಿಕೊಳ್ಳುತ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಮಗೆ ಸಮಾಜ ಸೇವೆ ಮಾಡಲು ನಮಗೆ ಸಹಕಾರವನ್ನು ಮಾಡಿದಂಥ ಎಲ್ಲ ದಾನಿಗಳನ್ನು ಕೂಡ ನಾನು ನೆನೆಸುತ್ತಾ ಇದೊಂದು ಗೌರವ ಡಾಕ್ಟರೇಟ್ ಆಗಲಿ ಯಾವುದೇ ಒಂದು ಪ್ರಶಸ್ತಿ ಸಿಗಲಿಕ್ಕೆ ಅದಕ್ಕೆ ಕಾರಣಕರ್ತರು ನಮಗೆ ಸಹಾಯ ಮಾಡಿದಂಥ ದಾನಿಗಳಾಗಿರುತ್ತಾರೆ. ಅವರನ್ನು ಯಾವತ್ತೂ ಕೂಡ ನಾನು ಮರೆಯುವುದಿಲ್ಲ. ಆ ದಾನಿಗಳ ಸಹಕಾರದಿಂದಲೇ ಇವತ್ತು 2ನೇ ಬಾರಿಗೆ ಗೌರವ ಡಾಕ್ಟರೇಟ್ ಪಡೆದ ಒಂದು ಬಿರುದು ನನಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಜಾಸ್ತಿ ದಾನಿಗಳ ಸಹಕಾರವನ್ನು ಪಡೆದು ಇನ್ನೂ ಕೂಡ ನನ್ನಿಂದಾಗುವಷ್ಟು ಸೇವೆಗಳನ್ನು ಬಡ ವರ್ಗದವರಿಗೆ ಮಾಡಲಿಕ್ಕೆ ನಾನು ತಯಾರಿದ್ದೇನೆಂದು ಈ ಮೂಲಕ ನಾನು ಹೇಳಿಕೊಳ್ಳುತ್ತಾ ಇದ್ದೇನೆ. ಮತ್ತು ಇದಕ್ಕಾಗಿ ಯಾರೆಲ್ಲ ನಮಗೆ ಸಹಕಾರವನ್ನು ಮಾಡಿದ್ದಾರೆ, ಈ ಗೌರವ ಡಾಕ್ಟರೇಟ್ ಕೊಟ್ಟಂತ ಯೂನಿವರ್ಸಿಟಿಗೂ ಮತ್ತು ನಮ್ಮನ್ನು ರೆಕಮೆಂಡ್ ಮಾಡಿದಂಥ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ತಮಿಳುನಾಡು ರಾಮ್ ಅಕಾಡೆಮಿ ತೊಡಕತೆ ತಲೆಮುಪ್ಪ ವಿ ಬಾಬು ವಿಜಯನ್, ಮ್ಯಾಗ್ನಮ್ ಚಾರಿಟೇಬಲ್ ಟ್ರಸ್ಟ್ ತೊಡಕತೆ ತಲೆಮುಪ್ಪ ಗೋಮತಿ, ಪಿರಾಕ್ರೆ ಜನ್ನಾಮತೆ ಜಡ್ಜ್ ಡಾಕ್ಟರ್ ಹರಿದಾಸ್, ಕನ್ನಡ ಪಿಕ್ಚರ್ ನಿರ್ದೇಶಕ ಡಾಕ್ಟರ್ ಗುಣವಂತ ಮಂಜು, ಡಾಕ್ಟರ್ ಎಂ ರಾಜ್ಗೋಪಾಲನ್, ಲಲಿತಾ ಶಾಸ್ತ್ರಿ, PG ಸುದರ್ಶನ್, ಬೆಂಗಳೂರು ಜಿಲ್ಲೆ ಕಾಂಗ್ರೆಸ್ ತಲೆಮುಪ್ಪ ರಾಜ್ಕುಮಾರ್ ಇಂಗ ಡಾಕ್ಟರೇಟ್ ಆಧಾರ ತಂಗಲಿ ವಿಷಯത്തിൽ ಮುಂಡಿತು ಕೊಸಿಪಟ್ಟಾರು. ಇಂಡ ಆಲ್ಮರೆ ಜೀವನ ಬದಲಾಯದಲು ಮದ್ರಸಿಗೆ ಯಾರ ಬಂದುಂಟುಂಡು, ಚೆರ್ಚೆರೆ ಮಕ್ಕಗೂ ಮದ್ರಸಿಗೆ ಬಂದುಂಟುಂಡು. അങ്ങനെ തിക്കുമ്പോഴത്തേക്ക് ചമ്മ നടക്കൊന്നു ഓടൊന്നു ചൊന്നു ഡാക്ടറങ്ങ് ചൊന്നോട്ടിക്കാറ്. ഇതേ നേരത്തേക്ക് ദുനിയാവരെ മദ്രസിക്കരെ നാലാചರಣೆ ನಡೆದು ಈ ನಾಲಾಚರಣೆ ಕೊಂಡುತ್ತು ದೇರ್ಲಗಟ್ಟೆ ಫಾದರ್ ಮುಲ್ಲರ್ ಆಸ್ಪತ್ರೆ ತರಫುಲು ಓಟತೆವರು ಪಂತ ನಡೆದು ವಿಶ್ವ ಮಧುಮೇಹ ನಾಲಾಚರಣೆ ಕೊಂಡುತ್ತು ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಪಿನ್ನೆ ಆಸ್ಪತ್ರೆ ಫಾರ್ಮಾಕ್ಯೂಟಿಕಲ್ ಪಿನ್ನೆ ಕಾಲೇಜ್ NSS ಕೂಡಾಟത്തിൽ ಮುಲ್ಲರ್ ರನ್ ಮ್ಯಾರಥಾನ್ ಓಟ ದೇರ್ಲಕಟ್ಟೆಲ್ ನಡೆದಿತ್ತು. ಅಜಿತ್ ಮೆನೇಜ್ ಇಸ್ ವಿತ್ us. ಅವರಿಗೊಂದು ಜೋರಾದ ಚಪ್ಪಾಳೆ ಬರಲಿ. and he is going to flag off now. okay, all set and all the participants, are you guys ready? yes, here we go. on the count of nan jothe ellaru count start ಮಾಡುವ. come on, here we go. 5 4 3 2 1 all the best. പോനഞ്ച് കിലോമീറ്റർ ആനിങ്ങലെ ഓട്ടത്തിൽ അനിൽ കുമാർ 42 നിമിഷം 28 സെക്കൻഡ്, പിന്നെ പെണ്ണിങ്ങലെ വിഭാഗത്തിൽ ചൈത്ര ദേവാടിക 54 നിമിഷം 30 സെക്കൻഡിൽ ഓടിത്ത് ഗന്തിയാർ. 5 കിലോമീറ്റർ ആനിങ്ങലെ വിഭാഗത്തിൽ ഗോവിന്ദരാജ്, പിന്നെ പെണ്ണിങ്ങലെ വിഭാഗത്തിൽ ധനുഷ ಶೆಟ್ಟಿ ഗന്തിയാർ. 15 കിലോമീറ്റർ വിഭാഗത്തിൽ 71 വർഷത്തെ സുലത കാമത്ത്, പിന്നെ 64 വർഷത്തെ വിಠಲ ಶೆಟ್ಟಿಗಾರ್ ಓಡಿയത് ವಿಶೇಷಿಂತ್. ಗೆನ್ಯಂಗ್ ಪೈಸ ತಡಿರೆ ಟೆಸ್ಟ್ರೆ ವಾಚರ್ പിന്നെ ಗಿಫ್ಟ್ ಸೇರಿತ್ತು ₹1,00,000 ಇನಾಮ್ ಕೊಡ್ತಾರೆ. ಆ ಕೇರತೋಲ್ ಓಡಿಯಂಗ್ ಪದಕ പിന്നെ ಸರ್ಟಿಫಿಕೇಟ್ ಕೊಡ್ತಿದ್ದು ಆಧರಿಚಾರು. ಮೈಕಲ್ತೆ ಟ್ರಾಫಿಕ್ ACP ಗೀತಾ ಕುಲಕರ್ಣಿ ಲೇಸಗೆ ತೊಡಕ ಕೊಡ್ತಿದ್ದು. ಫಾದರ್ ಮುಲ್ಲರ್ ಸಂಸ್ಥೆಯ ನಿರ್ದೇಶಕ ರಿಚರ್ಡ್ ಅಲೋಸಿಯಸ್ ಕುವೆಲ್ಲೋ ತಲೆಮುಪ್ಪಾಯಿತಿಂತು. And today being the World Diabetes Day, and for this Muller Run 15 kilometers and 5 kilometers is organized for all of you to keep yourself fit. We always say healthy mind in a healthy body. Lack of exercise is the cause of diabetes, and therefore we have to keep ourselves fit, especially in Europe and in the States. People, they live long, even 90-95 years,
but our lifespan is very short, maybe because of our sedentary habits, and therefore we have to get rid of it, and you should be example to so many others. ಮೆಡಿಕಲ್ ಕಾಲೇಜರೆ ಆಡಳಿತಾಧಿಕಾರಿ ಅಜಿತ್ ಮ್ಯಾನೇಜರ್ಸ್ ಓಟದಗ್ಗು ತೊಡಕೊಡ್ತು. ಫಾದರ್ ಮುಲ್ಲರ್ ಕಾಲೇಜ್ ಆಸ್ಪತ್ರೆರೆ ಆಡಳಿತಾಧಿಕಾರಿ ರೋಷನ್ ಕ್ರಾಸ್ತ, ಕಾಲೇಜರೆ ಪ್ರಿನ್ಸಿಪಾಲ್ ಡಾಕ್ಟರ್ ESJ ಪ್ರಭು ಕಿರಣ್, ಆಸ್ಪತ್ರೆರೆ ಮೆಡಿಕಲ್ ಆಫೀಸರ್ ಡಾಕ್ಟರ್ ಗಿರೀಶ್ ನಾವಡ UK, ಜನ್ನಾಮತೆ ಮೆಡಿಕಲ್ ಆಫೀಸರ್ ಡಾಕ್ಟರ್ ದೀಪಾ ರೆಬೆಲ್ಲೋ, ಲೇಸ್ರೆ ಸಂಯೋಜಕ ಡಾಕ್ಟರ್ ಸೂರಜ್ KV, NSSರೆ ಸಂಯೋಜಕ ಡಾಕ್ಟರ್ ಧೀರಜ್ ಫೆರ್ನಾಂಡಿಸ್, ಮಾಧ್ಯಮ ಸಂಯೋಜಕ ಡಾಕ್ಟರ್ ಅನುಷಾ ಜಿ, പിന്നെ PT ನಿರ್ದೇಶಕ ಚೆನ್ನಕೇಶವ MG ಇಂಗೈನಾರ್. ಈ ವಾರ್ತೆ ಬ್ಯಾರಿ ವಾರ್ತೆ ಒಡೆಗೆ ಅಕ್ಕೇರಿಯಾಯ್ತು ಬಂಡೆ ವಾರ್ತೆಗೆ ಇದೇ ನಾರ್ತೆ ನಿಗಲ ಮುಂದಲ್ ಬಂಡ ಅತ್ತತ್ತಲು ನೂಕೆಂಟಿಕ್ಕರು ನಂಗಲೆ ನಿಗಲೆ ಪಿರ್ಸತೆ ಚಾನಲ್ ಪೊಸಕುರ.